ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ತೊಡಕು ಹಿನ್ನೆಲೆಯಲ್ಲಿ ಪುತ್ತೂರು ನಗರ ಠಾಣೆಗೆ ಮನವಿ ಸಲ್ಲಿಸಿದೆ ಕೋಟಿ ಚೆನ್ನಯ್ಯ ಕಂಬಳ ಸಮಿತಿ. ಪುತ್ತೂರು ನಗರ ಠಾಣಾ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ದೇವಸ್ಥಾನದ ಅಭಿವೃದ್ಧಿಗೆ ತೊಡಕುಂಟು ಮಾಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ವ್ಯವಸ್ಥಾಪನಾ ಸಮಿತಿಗೆ ದೂರು ದಾಖಲಿಸಿದವರ ವಿರುದ್ಧವೂ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮಾಡಲಾಯಿತು. ಪುತ್ತೂರು ಕೋಟಿ ಚೆನ್ನಯ್ಯ ಕಂಬಳ ಸಮಿತಿ ಅಧ್ಯಕ್ಷ ಚಂದ್ರ ಶೆಟ್ಟಿ, ಈಶ್ವರ ಮಾಳ್ವ ಮತ್ತಿತರರು ಉಪಸ್ಥಿತರಿದ್ದರು. ಈ ರೀತಿ ಆಗಬಾರ್ದಿತ್ತು. ಮಹಾಲಿಂಗೇಶ್ವರ ದೇವರ ಒಂದು ದೊಡ್ಡ ಭಕ್ತನಾಗಿ ರಾಜೇಶ್ ಬಣ್ಣವರು ಅವರ ಮುಂದಾಳತ್ವದಲ್ಲಿ ಈ ಎಲ್ಲ ಮನೆ ತರುವ ಕಾರ್ಯಕ್ರಮ ಆಗಬೇಕಿತ್ತು. ಅವರೇ ಇದಕ್ಕೆ ವಿರುದ್ಧ ಮಾಡಿದ್ರು ಅಂತ ನನಗೆ ಬಹಳ ಬೇಸರ ಆಯಿತು. ಆದ ಕಾರಣ ದೇವರ ಅಭಿವೃದ್ಧಿಗೆ ಈ ಶಾಸಕರ ನೇತೃತ್ವದಲ್ಲಿ ಮತ್ತು ಈಶ್ವರ ಭಟ್ರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಏನಾದರೂ ಈಗಿನ ಅಭಿವೃದ್ಧಿಗೆ ತೊಂದರೆ ಕೊಡುವಂತ ಯಾರಾದರೂ ಇದ್ದರೆ ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ನಾವು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಂಬಳ ಸಮಿತಿಯ ಪರವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೇನೆ. ನಾವು ಕಂಬಳ ಅಂದರೆ ದೇವರಿಗೆ ಬಹಳ ಪ್ರೀತಿಯ ಒಂದು ಕ್ರೀಡೆ. ಆದ ಕಾರಣ ಕಂಬಳ ಸಮಿತಿಯವರು ದೇವಸ್ಥಾನದ ಅಭಿವೃದ್ಧಿಗೆ ನಮ್ಮ ಫುಲ್ಲು ಸಹಕಾರ ಇದೆ. ಇವರು ಏನು ಕೆಲಸ ಮಾಡ್ತಾರೆ ಒಳ್ಳೆಯ ಕೆಲಸ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳ್ತಾ ಎಲ್ಲರೂ ನಾಡಿದ್ದು ನಾವು ಕರಸೇವೆಗೆ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಕೋಟಿ ಚೆನ್ನಯ್ಯ ಕಂಬಳ ಸಮಿತಿಯವರ ಪರವಾಗಿ ಕೋಟಿ ಚೆನ್ನಯ್ಯ ಅಂದರೆ ದೇವರ ಗದ್ದೆಯಲ್ಲಿ ನಡೆಯುವಂಥ ಕಂಬಳ. ದೇವರಿಗೆ ಬಹಳ 32 ವರ್ಷದ ಕಂಬಳ. ದೇವರಿಗೆ ಬಹಳ ಪ್ರೀತಿ ಕೋಟಿ ಚೆನ್ನಯ್ಯ. ದೇವರ ಅಭಿವೃದ್ಧಿಗೆ ಯಾರೆಲ್ಲ ತೊಂದರೆ ಮಾಡ್ತಾರೆ ಅದಕ್ಕೆ ಬೇಕಾಗಿ ನಾವು ದೇವರದ ಅಭಿವೃದ್ಧಿ ವಿಷಯದಲ್ಲಿ ನಿಮಗೆ ಮನವಿ ಕೊಡ್ತಾ ಇದ್ದೇವೆ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಶೋಕ್ ರೈ ಮತ್ತು ಈಶ್ವರ ಭಟ್ ಪಂಜಗುಟ್ಟೆ ಅವರ ಇದು ಸಮಿತಿ. ಅವರಿಗೆ ಒಂದು ಸೂಕ್ತ ಏನಾದರೂ ಸಂಪೂರ್ಣ ಅವರಿಗೆ ನಮ್ಮ ಕಂಬಳದ